ನಮಸ್ಕಾರ, ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ಶರತ್ ಬೇಕೂರು. ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು. ಗಾಜಾದ ಮಾಘಚಿ ಶಿಬಿರದ ಮೇಲೆ ಇಸ್ರೇಲ್ ದಾಳಿ, 50ಕ್ಕೂ ಹೆಚ್ಚು ಮಂದಿ ಹತ್ಯೆ. ನವೆಂಬರ್ 30ರವರೆಗೆ ಟೆಲ್ ಅವೀವ್ಗೆ ಏರ್ ಇಂಡಿಯಾ ವಿಮಾನ ಹಾರಾಟ ಸ್ಥಗಿತ. ಮುಂಬೈ 7 ISIS ಉಗ್ರ ವಿರುದ್ಧ NIA ಆರೋಪ ಪಟ್ಟಿ. ಪುತ್ತೂರು ಪಂಜದ ಯುವಕ ಪಾಂಡಿಚೇರಿಯಲ್ಲಿ ನೀರು ಪಾಲು. ಕಾಸರಗೋಡು ಜೀಪು ಸ್ಕೂಟರ್ ನಡುವೆ ಅಪಘಾತ, ಸವಾರ ಮೃತ್ಯು. ಗಾಯಕಿಯನ್ನ ಅತ್ಯಾಚಾರ ಮಾಡಿದ ಮಾಜಿ ಶಾಸಕನಿಗೆ 15 ವರ್ಷಗಳ ಕಾರಾಗೃಹ ಶಿಕ್ಷೆ. ಶತಕ ಪೂರೈಸಿ ಸಚಿನ್ ದಾಖಲೆ ಮುರಿದ ಕಿಂಗ್ ಕೊಹ್ಲಿ. ಇಸ್ರೇಲ್ ಹಮಾಸ್ ನಡುವೆ ಸಂಘರ್ಷ ಆರಂಭಗೊಂಡು 1 ತಿಂಗಳು ಸಮೀಪಿಸುತ್ತಿದೆ. ಯುದ್ಧ ಇನ್ನೂ ಕೂಡ ಕೊನೆಗೊಳ್ಳುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ. ಇದುವರೆಗೆ ಸಂಘರ್ಷದಲ್ಲಿ ಸುಮಾರು 9400ಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯರನ್ನ ಇಸ್ರೇಲ್ ದಾಳಿಗೆ ಬಲಿಯಾಗಿದ್ದಾರೆ. ಇತ್ತ ಹಮಾಸ್ ಉಗ್ರ ವಿರುದ್ಧದ ಕಾರ್ಯಾಚರಣೆಯನ್ನ ಇಸ್ರೇಲ್ ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದೆ. ಹಮಾಸ್ ಉಗ್ರ ಪಡೆಗೆ ಮೈ ಮುಟ್ಟಿ ನೋಡಿಕೊಳ್ಳುವಂತೆ ಏಟಿನ ಮೇಲೆ ಏಟು ಕೊಡ್ತಾ ಇದೆ. ಆದರೆ ಮುಂದುವರಿದ ಭಾಗವಾಗಿ ಶನಿವಾರ ಮತ್ತೆ ವೈಮಾನಿಕ ದಾಳಿ ನಡೆಸಿದ್ದು, ದಾಳಿಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎಂದು ಪ್ಯಾಲೆಸ್ಟೀನಿಯನ್ ಅಧಿಕಾರಿಗಳು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಇಸ್ರೇಲ್ ಮತ್ತು ಉಗ್ರಗಾಮಿ ಗುಂಪು ಹಮಾಸ್ ನಡುವಿನ ಭೀಕರ ಸ್ವರೂಪ ಕೊನೆಗೊಳ್ಳುವ ಲಕ್ಷಣಗಳು ಕಾಣುತ್ತಿಲ್ಲ. ಪರಿಣಾಮ ಏರ್ ಇಂಡಿಯಾ ನವೆಂಬರ್ 30ರವರೆಗೆ ಟೆಲ್ ಅವೀವ್ಗೆ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಿದೆ. ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲು ಹೊಂಚು ಹಾಕಿದ್ದ 7 ISIS ಉಗ್ರರ ವಿರುದ್ಧ ರಾಷ್ಟ್ರೀಯ ತನಿಖಾ ಸಂಸ್ಥೆ ಆರೋಪ ಪಟ್ಟಿ ಸಲ್ಲಿಸಿದೆ. ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿರುವ ಸುಳ್ಯ ತಾಲೂಕಿನ ಪಂಜದ ಯುವಕನೊಬ್ಬ ಪಾಂಡಿಚೇರಿಯಲ್ಲಿ ಸಮುದ್ರ ಪಾಲಾದ ಘಟನೆ ಸಂಭವಿಸಿದೆ. ಪಂಜದ ಕುತ್ಕುಂಜ ಗ್ರಾಮದ ಚಿದ್ಗಲ್ಲು ಗೋಪಾಲ್ ಎಂಬವರ ಪುತ್ರ ಬಿಪಿನ್ ನೀರು ಪಾಲಾದ ಯುವಕ. ಬಿಪಿನ್ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದು, ಶನಿವಾರ ಗೆಳೆಯರೊಂದಿಗೆ ಪಾಂಡಿಚೇರಿಗೆ ಹೋಗಿದ್ದು, ಬಳಿಕ ಅಲ್ಲಿನ ಬೀಚ್ಗೆ ತೆರಳಿದ್ದ ವೇಳೆ ಸಮುದ್ರ ಪಾಲಾಗಿದ್ದಾರೆ. ಜೀಪು ಮತ್ತು ಸ್ಕೂಟರ್ ನಡುವೆ ಉಂಟಾದ ಅಪಘಾತದಲ್ಲಿ ಸವಾರ ಮೃತಪಟ್ಟ ಘಟನೆ ಪೈಬಳಿಕೆಯಲ್ಲಿ ಶನಿವಾರ ರಾತ್ರಿ ನಡೆದಿದೆ. ಪೈಬಳಿಕೆ ಲಾಲ್ಬಾಗ್ನ ಇಬ್ರಾಹಿಂ ಮೊಯ್ದೀನ್ ರವರ ಪುತ್ರ ಇಫ್ರಾಜ್ ಮೃತಪಟ್ಟ ಬಾಲಕ. ಉಪ್ಪಳ ತಹಾನಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿ. ರಾತ್ರಿ 11 ಗಂಟೆ ಸುಮಾರಿಗೆ ಮನೆ ಸಮೀಪ ಈ ಅಪಘಾತ ನಡೆದಿದೆ. ಮಸೀದಿಗೆ ಸ್ನೇಹಿತನ ಜೊತೆ ಸ್ಕೂಟರ್ನಲ್ಲಿ ತೆರಳುತ್ತಿದ್ದಾಗ ಅಪಘಾತ ನಡೆದಿದೆ. ಮಂಜೇಶ್ವರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. 6ನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಉಡುಪಿ ನಗರದ ಬ್ರಹ್ಮಗಿರಿಯಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ಕಾಪು ಮೂಲದ ಮಂಗಳದೇವಿ ಆತ್ಮಹತ್ಯೆ ಮಾಡಿಕೊಂಡವರು. ಈಕೆ ಕಾಪುವಿನ ಖಾಸಗಿ ಶಾಲೆಯ ವಿದ್ಯಾರ್ಥಿನಿ. ಶಾಲೆ ರಜೆ ಹಿನ್ನೆಲೆ ಮನೆಯಲ್ಲೇ ಇದ್ದರು. ತಂದೆ ತಾಯಿ ಕೆಲಸಕ್ಕೆ ಹೋಗಿದ್ದ ವೇಳೆ ಬಾಲಕಿ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಉಡುಪಿ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು, ಆಕೆ ಉಪಯೋಗಿಸುತ್ತಿದ್ದ ಟ್ಯಾಬ್ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಘಟನೆಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಇಪ್ಪತ್ತ 8 ವರ್ಷದ ಗಾಯಕಿಯನ್ನ ಅತ್ಯಾಚಾರಗೈದ ಪ್ರಕರಣದಲ್ಲಿ ಲಕ್ನೋ ಜ್ಞಾನಪುರ ಕ್ಷೇತ್ರದ ಮಾಜಿ ಶಾಸಕ ವಿಜಯ್ ಮಿಶ್ರಾಗೆ ಬದೋಹಿಯ ವಿಶೇಷ MPML ನ್ಯಾಯಾಲಯ 15 ವರ್ಷ ಜೈಲು ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. ಬಾವಿ ನಿರ್ಮಾಣದ ವೇಳೆ 12ನೇ ಶತಮಾನದ ದೇವರ ಭಗ್ನ ವಿಗ್ರಹ ಸೇರಿದಂತೆ ಇನ್ನಿತರ ವಸ್ತುಗಳು ಪತ್ತೆಯಾಗಿದೆ. ನಿರ್ಮಾಣಕ್ಕೆ ಸಿದ್ಧತೆ ನಡೆಯುತ್ತಿದ್ದಂತೆ ಈ ಅಚ್ಚರಿ ಮೂಡಿದೆ. ಧಾರ್ಮಿಕ ಕಾರ್ಯ ನಡೆಸಿ 5ನೇ ದಿನದಲ್ಲಿ ಪತ್ತೆಯಾಯಿತು 800 ವರ್ಷಗಳ ಹಿಂದಿನ ದೇಗುಲದ ಪರಿಕರಗಳು. ಇನ್ನಿತರ ವಸ್ತುಗಳು ಬಾವಿ ತೋಡುವಾಗ ಪತ್ತೆಯಾಗಿದ್ದು ಭಕ್ತರ ಭಕ್ತಿಯನ್ನ ಇಮ್ಮಡಿಗೊಳಿಸಿದೆ.
ಉಪ್ಪಿನಂಗಡಿಯ ತೆಕ್ಕಾರು ಗ್ರಾಮದ ಭಟ್ರಬೈಲು ದೇವರ ಗುಡ್ಡೆಯಲ್ಲಿ ಬಾವಿ ನಿರ್ಮಾಣ ಕಾರ್ಯದ ವೇಳೆ 12ನೇ ಶತಮಾನ ಎನ್ನಲಾಗುವ ಶ್ರೀ ಗೋಪಾಲಕೃಷ್ಣ ದೇವರ ಭಗ್ನ ವಿಗ್ರಹ ಹಾಗೂ ಇನ್ನಿತರ ಪರಿಕರಗಳು ಪತ್ತೆಯಾಗಿದೆ. ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ತಂದೆ ಅಂಗಡಿಮಾರ್ ಕೃಷ್ಣ ಭಟ್ ನಿಧನರಾಗಿದ್ದಾರೆ. ಇಂದು ಮಧ್ಯಾಹ್ನ 12ಕ್ಕೆ ಪಕ್ಷಿಕೆರೆಯ ಸ್ವಗೃಹದಲ್ಲಿ ಅಂತ್ಯಕ್ರಿಯೆ ಜರುಗಿತು. ಸಮಾಜ ಸೇವೆಯೇ ತನ್ನ ಮೂಲ ಧ್ಯೇಯವೆಂಬಂತೆ ಬಡವರ ಶೋಷಿತರ ದನಿಯಾಗಿ ಮಾಡಿದ ಸೇವೆಯನ್ನ ಗುರುತಿಸಿ ಶ್ರೀ ಪದ್ಮನಾಭ ನರಿಂಗಾನ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ 2023-24ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದರು. ಕನಿಲ ಶ್ರೀ ಭಗವತಿ ಕ್ಷೇತ್ರ ಹೊಸಂಗಡಿ ಪುನರ್ ನಿರ್ಮಾಣಗೊಳ್ಳಲಿರುವ ಸಮಗ್ರ ಕ್ಷೇತ್ರ ನಿರ್ಮಾಣ ಕಾರ್ಯಗಳ ನಿಧಿ ಸಂಗ್ರಹಕ್ಕಾಗಿ ನಿಧಿ ಸಮರ್ಪಣಾ ಕಾರ್ಯಕ್ರಮ ಹಾಗೂ ವಿಜ್ಞಾಪನಾ ಪತ್ರ ಬಿಡುಗಡೆಯು ನಿನ್ನೆ ಕ್ಷೇತ್ರದ ಸಭಾಂಗಣದಲ್ಲಿ ಜರುಗಿತು. ಶ್ರೀ ಕ್ಷೇತ್ರ ತಂತ್ರಿವರ್ಯರಾದ ಬ್ರಹ್ಮಶ್ರೀ ಬಡಾಚಿಬೂಡು ಗೋಪಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ಪ್ರಾರಂಭವಾಗುವ ವೈದಿಕ ಕಾರ್ಯಕ್ರಮಗಳೊಂದಿಗೆ ಬೃಹತ್ ನಿಧಿ ಸಂಗ್ರಹ ಕಾರ್ಯಕ್ರಮವು ಜರುಗಿತು. ಬದುಕಡು ಸಂಪತ್ತು ಬೋಡು ಅಪಗಾಯ್ಕ ಅಧಿಪತಿ ಏರು ಅಂದ್ಕೇಂಡ ಭಗವತಿ ಅಲ್ಲಿನ ಲಲಿತ ಶಾಸ್ತ್ರ ಮಾಡಿ ಕೊಂಡಾಡಬೇರು ಬೇತೆ ಬೇತೆ ಪುದರಡು ಕೊಂಡಾಡಬೇರು ಏರು ಅಪ್ಪೆನ ದಾದ ಕಾರಣಗಳು ದಾದ ಆಯ್ಕೆ ಬೇತೆ ಬೇತೆ ಈ ಚಿಂತನೆಗಳು ತಪ್ಪಿರ ಹೊಡೆದುಂಡು. ಈಗ ಜೀರ್ಣೋದ್ಧಾರ ಆಗುವಂಥ ಸಂದರ್ಭದಲ್ಲಿ ಶಿಲಾಮಯವಾಗಿರ್ತಕ್ಕಂಥ ಒಂದು ದೇವಸ್ಥಾನ ನಿರ್ಮಾಣ ಮಾಡುವಂಥ ಯೋಗ ಭಾಗ್ಯ ಯಾರ ಕಾಲಕ್ಕೆ ಬಂದಿದೆ ಅಂದರೆ ನಮ್ಮ ಕಾಲಕ್ಕೆ ಬಂದಿದೆ ಎಂಬತಕ್ಕಂಥದ್ದು ನಮ್ಮ ಭಾಗ್ಯ. ಇನ್ನು ಶಿಲಾಮಯ ವಿಶಿಷ್ಟವಾಯಿನಂಚಿನ ಆ ಪಟ್ಟಕ್ಕೆ ಸಂಬಂಧಪಟ್ಟದು ರಾಜಮುದ್ರೆಯನ್ನು ಪಾಡೊಂದು ಆ ಭಗವತಿನ ಆರಾಧನೆ ಮಂತೊಂದು ಸಮಾಜಕ್ಕೆ ಶಕ್ತಿ ಕೊರನಂಚಿನ ಒಂದು ಉತ್ಕೃಷ್ಟವಾಯಿನಂಚಿನ ಸಮಾಜ ಇತ್ತು ನಾವು ತಿಯಾ ಸಮಾಜ. ಭಗವತಿ ಮಾತೆಯ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬಕ್ಕಾಗುವಂತಹ ಒಳ್ಳೆಯ ಸತ್ಕಾರ್ಯದಲ್ಲಿ ನೀವೆಲ್ಲ ತೊಡಗಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನೋದ್ಧಾರ, ನಿಮ್ಮ ಕುಟುಂಬದ ಉದ್ಧಾರ, ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿಯ ಮೂಲಕ ಕಾಲಕಾಲಕ್ಕೆ ಧಾರ್ಮಿಕ ಚಿಂತನೆಗಳು, ಸಂಸ್ಕಾರಗಳು ನಿರಂತರವಾಗಿ ಹರಿಯುವಂತಹ ಒಂದು ಮಹಾಕ್ಷೇತ್ರವಾಗಿ ಬೆಳಗುವುದಲ್ಲದೆ ಭರಣ ಸಂಹಿತೆಗಳಿಗೆ ಮಾತೆಲ್ಲ ಜೊತೆಯಾದ ಬತ್ತದು ಆ ಸ್ವಾಮಿ ಜನ ನಿಧಿನ ಪಡೆಯೋಣ ಪಣ್ಣದು ನಾ ಮಾತೆಲ್ಲ ಪರವದಲ್ಲ ಭಿನ್ನಾಯ್ತಮ್ಮಂತಂದಲ್ಲ ಕೊಂಡೆಯವರು ಶ್ರೀಲ್ಲ ಅಂಚನೆ ಜ್ಞಾನ ಬುದ್ಧಿ ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಕುಂಜತ್ತೂರು ಸ್ವರ್ಣ ಕೀರ್ತನ ಸುವರ್ಣ ಮಹೋತ್ಸವ ವರ್ಷಾಚರಣೆಯ ಉದ್ಘಾಟನಾ ಕಾರ್ಯಕ್ರಮವು ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಪೂಜ್ಯ ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ನಿನ್ನೆ ಜರುಗಿತು. ತಾರೀಕಿಗೆ ಬುಧವಾರ ಪ್ರತಿ ಬುಧವಾರ ಮನೆ ಪ್ರದೀಪ್ ಕುಮಾರ್ ಕಲ್ಪುರ ಇವರಿಗೂ ಸಹ ನಮ್ಮ ಮಂಡಳಿಯ ಪರವಾಗಿ ಧನ್ಯವಾದಗಳು ಹೇಳ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದಂತಹ ಶ್ರೀಮತಿ ಮೀರಾ ಅಲ್ವಾ ಇವರಿಗೂ ಸಹ ಧನ್ಯವಾದಗಳು ಹೇಳ್ತೇನೆ. ಹಾಗೆ ನಮ್ಮ ಜೊತೆಗೆ ಇರುವಂತಹ ಶ್ರೀ ವಿಶ್ವನಾಥ್ ಶೆಟ್ಟಿ ನಮ್ಮ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ವಿಶ್ವನಾಥ್ ಶೆಟ್ಟಿ ಅವರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮಾಡಿದಂಥ ಶ್ರೀ ಹರಿಶೆಟ್ಟಿ ಮಾಡೆ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಾಮಂಜೂರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ 5 ವರ್ಷಗಳಿಂದ ನಿಸ್ವಾರ್ಥ ಸೇವೆಗೈದು ಇದೀಗ GWLPS ಕುಂಬಳೆ ಶಾಲೆಗೆ ಮುಖ್ಯೋಪಾಧ್ಯಾಯಿನಿಯಾಗಿ ಬಡ್ತಿಗೊಂಡು ವರ್ಗಾವಣೆಯಾದ ಅಧ್ಯಾಪಕಿ
ಶ್ರೀಮತಿ ಫಾತಿಮತ್ ಝೌರಾ ಅವರನ್ನ ಪ್ರೀತಿ ಆದರಗಳಿಂದ ಅಭಿನಂದಿಸಿ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸಿಲ್ವಿ ಅವರು ವಹಿಸಿ ಶುಭ ಹಾರೈಸಿದರು. ಶಾಲಾ ಶಿಕ್ಷಕರ ಹಾಗೂ ಪಿಟಿಎ ವತಿಯಿಂದ ಬಡ್ತಿಗೊಂಡ ಮುಖ್ಯೋಪಾಧ್ಯಾಯಿನಿಯವರಿಗೆ ಶಾಲು ಹೊದಿಸಿ ಫಲಪುಷ್ಪ, ಸ್ಮರಣಿಕೆ, ಕಿರುಕಾಣಿಕೆಯನ್ನು ನೀಡಿ ಸನ್ಮಾನಿಸಲಾಯಿತು. ಪಿಟಿಎ ಅಧ್ಯಕ್ಷರಾದ ಶ್ರೀ ಕಲಂದರ್ ತಾಜುದ್ದೀನ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶ್ರೀ ರಾಘವನ್ ಹಾಗೂ ಎಲ್ಲ ಶಿಕ್ಷಕಿಯರು ಮುಖ್ಯೋಪಾಧ್ಯಾಯಿನಿಯಾಗಿ ಬಡ್ತಿಗೊಂಡ ಶಿಕ್ಷಕಿಯವರಿಗೆ ಶುಭ ಹಾರೈಸಿ ಮಾತನಾಡಿದರು. ಎಂಪಿಟಿಎ ಅಧ್ಯಕ್ಷೆ ಶ್ರೀಮತಿ ವಸಂತಿ, ಇತರ ಕಾರ್ಯಕಾರಿ ಸಮಿತಿ ಸದಸ್ಯರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಶ್ರೀಮತಿ ಜುಬೈದಾ ಅಧ್ಯಾಪಕಿ ಸ್ವಾಗತಿಸಿ ಶೋಭಾ ಟೀಚರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಒತ್ತೆಕೋಲ ಸೇವಾ ಸಮಿತಿ ಹಿರಣ್ಯನಗರ ಬೇಕೂರು ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆಕೋಲವು 6/4/2024 ನಡೆಯಲಿದೆ. ಪೂರ್ವಭಾವಿಯಾಗಿ ಕೊಳ್ಳಿ ಮುಹೂರ್ತ ತಾರೀಕು ಡಿಸೆಂಬರ್ ತಿಂಗಳ 7 ನಡೆಯಲಿದೆ. ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನ ಮನ್ನಿಪ್ಪಾಡಿಯಲ್ಲಿ ನವೀಕರಣದ ಪ್ರಯುಕ್ತ ಇಂದು ಜರುಗಿದ ಆಲಂಗೋಡು ಗಿಫ್ಟ್ ಕೂಪನ್ ಇದರ ಬಿಡುಗಡೆಯ ಕಾರ್ಯಕ್ರಮವನ್ನು 60 ಬ್ರಹ್ಮಶ್ರೀ ಪದ್ಮನಾಭ ತಂತ್ರಿವರಿಯರು ದೀಪ ಬೆಳಗಿಸಿ ನವೀಕರಣ ಸಮಿತಿಯ ಅಧ್ಯಕ್ಷರಿಗೆ ಗಿಫ್ಟ್ ಕೂಪನ್ ನೀಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ನವೀಕರಣದ ഈ ಸಂದರ್ಭದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಜೀವನವನ್ನು പാവനಗೊಳಿಸಬೇಕೆಂದು ನುಡಿದರು. അല്ലെങ്കിൽ തന്ത്രി ഉണ്ടാവില്ല, തന്ത്രി ബിസിയാണ്, തന്ത്രിക്ക് ഫോൺ ചെയ്തിട്ട് പോകണമെന്ന് പറഞ്ഞു. പക്ഷേ മിനിയാന്ന് എല്ലാവരും ഒറ്റക്കെട്ടായിട്ട് പറഞ്ഞു നമുക്ക് പോകാമെന്ന്. ഞങ്ങൾ ಶ್ರೀ ಕ್ಷೇತ್ರದ ಆನುವಂಶಿಕ ಮುಕ್ತೇಸರರಾದ ಶ್ರೀ ಕೆಜಿ ಶಾನ್ಬೋಗ್ ಅವರು ಮಾತನಾಡಿ, ಈ ಗ್ರಾಮದ ಸಮಸ್ತ ಜನರು ಈ ಶುಭ ಕಾರ್ಯದಲ್ಲಿ ಕೈಜೋಡಿಸಿ ಸಹಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ನುಡಿದರು. ಶ್ರೀ ಕ್ಷೇತ್ರ ಪುರೋಹಿತರಾದ ಶ್ರೀ ಸೂರ್ಯನಾರಾಯಣ ಅಡಿಗರು ಮಾತನಾಡಿ ಶುಭ ಹಾರೈಸಿದರು. ಆಲಂಗೋಡು ಶ್ರೀ ಧೂಮಾವತಿ ದೇವಸ್ಥಾನದ ನವೀಕರಣ ಸಮಿತಿಯ ಅಧ್ಯಕ್ಷರಾದ ಶ್ರೀ ನಾರಾಯಣ ಬೋವಿಕ್ಕಾಣರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿದ ದೊಡ್ಡ ಸೌಭಾಗ್ಯ, ಆ ಸೌಭಾಗ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆಲಂಗೋಡು ಶ್ರೀ ಧೂಮಾವತಿ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ನವೀಕರಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಉದಯ್ ಕುಮಾರ್ ಮನ್ನಿಪ್ಪಾಡಿ ಕಾರ್ಯಕ್ರಮವನ್ನು ಸ್ವಾಗತಿಸಿ ನಿರೂಪಣೆಗೈದರು. ಚಂದವಾಗಿ ನಡೆಸಿ ಈ ಜೀರ್ಣೋದ್ಧಾರ ಕಾರ್ಯಕ್ರಮ ಹಾಗೆ ಆ ಬ್ರಹ್ಮಕಲಶ ಕಾರ್ಯಕ್ರಮ ಕೂಡ ಮುಂದೆ ನಡೆಯಲಿಕ್ಕಿದೆ. ಇದಕ್ಕೆಲ್ಲರೂ ಭಕ್ತಾದಿಗಳು ಸೇರಿ ಈ ಊರಿನ ಎಲ್ಲ ಮಹನೀಯರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ನಾವು ಮುಂದಕ್ಕೆ ಕೊಂಡು ಹೋಗೋಣ. ನಿಮ್ಮ ಜೊತೆಯಲ್ಲಿ ನಾನು ಕೂಡ ಇದ್ದೇನೆ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಆ ಧೂಮಾವತಿ ಅಮ್ಮನ ಆಶೀರ್ವಾದವನ್ನು ಬೇಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಮ್ಮನ್ನೆಲ್ಲ ಉದ್ದೇಶಿಸಿ ಈ ಮಹತ್ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಅಗತ್ಯ. ನಾನು ಕೂಡ ನಿಮ್ಮ ಜೊತೆಗಿದ್ದೇನೆಂದು ನಮ್ಮೊಂದಿಗೆ ಹಾರೈಸಿದ್ದಾರೆ. ಮುಂದೆ ಕ್ರಿಕೆಟ್ ಲೋಕದ ಕಿಂಗ್ ಎಂದೇ ಖ್ಯಾತಿ ಗಳಿಸಿರುವ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಏಕದಿನ ವಿಶ್ವಕಪ್ನಲ್ಲಿ ದಾಖಲೆಯ ಶತಕವನ್ನು ಸಿಡಿಸಿದ್ದಾರೆ. ದಕ್ಷಿಣ ಆಫ್ರಿಕಾದ ವಿರುದ್ಧ 119 ಎಸೆತಗಳನ್ನು ಎದುರಿಸಿದ ವಿರಾಟ್ 10 ಬೌಂಡರಿ ಸಹಿತ ತಮ್ಮ ಶತಕ ಪೂರೈಸಿದ್ದಾರೆ. ಸಚಿನ್ ತೆಂಡೂಲ್ಕರ್ 452 ಇನ್ನಿಂಗ್ಸ್ಗಳಲ್ಲಿ 49 ಶತಕಗಳನ್ನು ಸಿಡಿಸಿ ಸಾಧನೆ ಮಾಡಿದರೆ ವಿರಾಟ್ ಕೊಹ್ಲಿ ಕೇವಲ 277 ಇನ್ನಿಂಗ್ಸ್ಗಳಲ್ಲೇ ಈ ಸಾಧನೆ ಮಾಡಿದ್ದಾರೆ. ಈ ವೇಳೆ ವಿರಾಟ್ ಕೊಹ್ಲಿ 67 ಎಸೆತಗಳಲ್ಲಿ 5 ಬೌಂಡರಿಗಳ ನೆರವಿನಿಂದ ಅರ್ಧ ಶತಕ ಪೂರೈಸಿದರು. ಈ ಅರ್ಧ ಶತಕದೊಂದಿಗೆ ವಿರಾಟ್ ತಮ್ಮ ನೆಲದಲ್ಲಿ 6000 ಏಕದಿನ ರನ್ ಪೂರೈಸುವ ಮೂಲಕ ತಮ್ಮ 35ನೇ ವರ್ಷದ ಹುಟ್ಟುಹಬ್ಬದ ದಿನದಂದು ಫ್ಯಾನ್ಸ್ಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಇದರೊಂದಿಗೆ ಭಾರತವು ಸೌತ್ ಆಫ್ರಿಕಾದ ವಿರುದ್ಧ 243 ರನ್ಗಳ ಭರ್ಜರಿ ಗೆಲುವಿನೊಂದಿಗೆ ವಿಶ್ವಕಪ್ ಸೆಮಿಫೈನಲ್ಗೆ ದಾಪುಗಾಲು ಇಟ್ಟಿದೆ. ಹುಟ್ಟು ಅನಿರೀಕ್ಷಿತ, ಹಾಗೆಯೇ ಸಾವು ಕೂಡ ಕೆಲವೊಂದು ಬಾರಿ ವಿಧಿಯಂತಹ ಕ್ರೂರಿ ಅನ್ನಿಸಿಬಿಡುತ್ತದೆ. ಇಲ್ಲಿ ಯಾರೂ ಕೂಡ ಶಾಶ್ವತವಲ್ಲ. ದೇವರು ಬರೆದ ಆಯುಷ್ಯ ಮುಗಿದರೆ ಹೋಗಲೇಬೇಕು. ಅಂತಹ ಒಂದು ಮನಕಲಕುವ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. रंग थे नूर था जब करीब
ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.